ಫ್ರೆಂಡ್ಸ್, ವೆಲ್ಕಮ್ ಟು ಮಧುರ ಕನ್ನಡ ಕಲಿಯೋಣ ಚಾನಲ್. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮಧುರ ಕನ್ನಡ ಕಲಿಯೋಣ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇನ್ ಟುಡೇಸ್ ಕ್ಲಾಸ್, ಲೆಟ್ಸ್ ಲರ್ನ್ an interesting conversation. Before that, anyone is new to my channel, please subscribe Madhura Kannada Kalyana and hit the bell icon to get notification of more learning videos. Lesson 34, Conversation, ಸಂಭಾಷಣೆ. ಹಾಯ್, ಮೈ ನೇಮ್ ಇಸ್ ರಾಮು. ನಮಸ್ಕಾರ, ನನ್ನ ಹೆಸರು ರಾಮು. Means hi in Kannada, ನಮಸ್ಕಾರ or ನಮಸ್ತೆ. My name means ನನ್ನ ಹೆಸರು. My means ನನ್ನ, ನೇಮ್ ಹೆಸರು. ನನ್ನ ಹೆಸರು ರಾಮು. My name is ರಾಮು. Instead of ರಾಮು, you can say your name in Kannada. ಐ ಆಮ್ ವರ್ಕಿಂಗ್ ಇನ್ ಆನ್ ಆಫೀಸ್. ನಾನು ಕಚೇರಿಯಲ್ಲಿ ಕೆಲಸ ಮಾಡುತ್ತೇನೆ. ಫ್ರೆಂಡ್ಸ್, ಇಲ್ಲಿ ನಾನು ಅಂದರೆ ಐ ಆಮ್ ವರ್ಕಿಂಗ್, ಕೆಲಸ ಮಾಡುತ್ತೇನೆ. ಎಲ್ಲಿ? ವೇರ್? ಕಚೇರಿಯಲ್ಲಿ, ಇನ್ ಆನ್ ಆಫೀಸ್. ಗೆಟ್ಸ್ ಎ ಫೋನ್ ಕಾಲ್ ಫ್ರಮ್ ಹಿಸ್ ವೈಫ್. ಹೆಂಡತಿಯಿಂದ ಮೊಬೈಲ್ನಲ್ಲಿ ಕರೆ ಬರುತ್ತದೆ. ಸೊ ಫ್ರೆಂಡ್ಸ್, ಹಿಯರ್ ಹೆಂಡತಿ ಮೀನ್ಸ್ ವೈಫ್, ಹೆಂಡತಿಯಿಂದ, ಫ್ರಮ್ ಹಿಸ್ ವೈಫ್. ಕರೆ means call. Friends, in this lesson, let's learn spoken Kannada, which is used by common man, which is quite different from proper Kannada, that is literature Kannada. Hello, I am Pinky. Hello, Re, nan Pinky. ಟೆಲ್ ಮಿ ಪಿಂಕಿ, ವಾಟ್ ಹ್ಯಾಪಂಡ್? ಹೇಳು ಪಿಂಕಿ, ಏನಾಯಿತು? Friends, ಏನು means what. ಏನಾಯಿತು means what happened. In spoken Kannada, ಏನು ಆಯಿತು becomes ಏನಾಯಿತು. I am in some tension. ರೀ, ನಾನು ಸ್ವಲ್ಪ ಟೆನ್ಷನ್ನಲ್ಲಿದ್ದೇನೆ. ಸೊ ಫ್ರೆಂಡ್ಸ್, ನಾನು ಐ ಆಮ್ becomes ನಾನು. ಸ್ವಲ್ಪ ಟೆನ್ಷನ್ means ಲಿಟಲ್ ಟೆನ್ಷನ್. ಸಮ್ ಟೆನ್ಷನ್, ಟೆನ್ಷನ್ನಲ್ಲಿ ಇದ್ದೇನೆ. ಇದ್ದೇನೆ ಮೀನ್ಸ್ ಪ್ರೆಸೆಂಟ್ ಟೆನ್ಸ್. ಯಸ್, ಐ ವಾಸ್ ಥಿಂಕಿಂಗ್ ವೈ ದೇರ್ ವಾಸ್ ನೋ ಟೆನ್ಷನ್. ನೌ ಐ ಆಮ್ ಫೀಲಿಂಗ್ ಬೆಟರ್. ಓಕೆ, ಟೆಲ್ ಮೀ. ಹೌದು, ನಾನು ಯೋಚಿಸುತ್ತಿದ್ದೆ ಏನಕ್ಕೇನು ಗಡಿಬಡಿ ಇಲ್ವಲ್ಲ ಅಂತ. ಈಗ ನನಗೆ ಸಮಾಧಾನ ಆಯಿತು. ಸರಿ, ಹೇಳು. ಫ್ರೆಂಡ್ಸ್, ಹೌದು, ಹೌದು ಮೀನ್ಸ್ ಎಸ್. ಯೋಚಿಸು ಮೀನ್ಸ್ ಥಿಂಕ್. ಯೋಚಿಸುತ್ತಿದ್ದೆ ಮೀನ್ಸ್ ಥಿಂಕಿಂಗ್. ಯೋಚಿಸುತ್ತಾ ಇದ್ದೆ ಬಿಕಮ್ಸ್ ಯೋಚಿಸುತ್ತಿದ್ದೆ. ಗಡಿಬಿಡಿ ಮೀನ್ಸ್ ಟೆನ್ಷನ್. ಗಡಿಬಿಡಿ ಇಲ್ಲ, ನೋ ಟೆನ್ಷನ್. ಇಲ್ಲವಲ್ಲ ಮೀನ್ಸ್ ನಾಟ್ ಎಟ್ ಆಲ್. ಇನ್ ಸ್ಪೋಕನ್ ಕನ್ನಡ ಇಟ್ ಈಸ್ ಇಲ್ವಲ್ಲ. ಏನಕ್ಕೆ ಮೀನ್ಸ್ ವೈ. ಅಂತ ಮೀನ್ಸ್ ಲೈಕ್ ದ್ಯಾಟ್. ಎಸ್, ಐ ವಾಸ್ ಥಿಂಕಿಂಗ್ ವೈ ದೇರ್ ಈಸ್ ನೋ ಟೆನ್ಷನ್ ಅಟ್ ಆಲ್, ಲೈಕ್ ದ್ಯಾಟ್. ಈಗ ನನಗೆ ಬಿಕಮ್ಸ್ ಈಗ ನನಗೆ. ಈಗ ಮೀನ್ಸ್ ನೌ. ಸಮಾಧಾನ ಆಯಿತು. ನೌ ಐ ಆಮ್ ಕಂಟೆಂಟೆಡ್. ಆಯಿತು ಪಾಸ್ಟ್ ಟೆನ್ಸ್. ಹೇಳು, ಹೇಳು ಮೀನ್ಸ್ ಟೆಲ್. ಸಮ್ ಒನ್ ಕಾಲ್ಡ್ ಮೀ ಆನ್ ಫೋನ್ ಆ್ಯಂಡ್ ಟೋಲ್ಡ್ ದ್ಯಾಟ್ ಐ ಕುಕ್ ವೆರಿ ನೈಸ್ಲಿ. ರೀ, ಯಾರೋ ಫೋನ್ ಮಾಡಿ ಹೇಳಿದ್ರು ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ. ಫ್ರೆಂಡ್ಸ್, ಹಿಯರ್ ರೀ ಇಸ್ ಎ ವರ್ಡ್ ಯೂಸ್ ಟು ಗಿವ್ ರೆಸ್ಪೆಕ್ಟ್ ಟು ದ ಲಿಸ್ನರ್. You can say banri, hogri, come, go. This is similar to G in Hindi. ಯಾರೋ ಫೋನ್ ಮಾಡಿ ಹೇಳಿದರು. ಯಾರೋ ಮೀನ್ಸ್ ಸಮ್ಮನ್. ಫೋನ್ ಮಾಡಿ, ಮಾಡು ಮೀನ್ಸ್ ಡೂ, ಫೋನ್ ಮಾಡಿ. ಹೇಳು ಮೀನ್ಸ್ ಟೆಲ್. ಹೇಳಿದರು ಮೀನ್ಸ್ ಟೋಲ್ಡ್. ಹೇಳು ಈಸ್ ವರ್ಬ್. ಅಡುಗೆ ಮೀನ್ಸ್ ಕುಕ್. ಮಾಡು ಮೀನ್ಸ್ ಡೂ, ಮಾಡ್ತೀನಿ ಮೀನ್ಸ್ ಐ ವಿಲ್ ಡೂ. ತುಂಬ ಚೆನ್ನಾಗಿ, ವೆರಿ ನೈಸ್ಲಿ. ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಮೀನ್ಸ್ ಐ ಕುಕ್ ವೆರಿ ನೈಸ್ಲಿ ಅಂತ, ಲೈಕ್ ದ್ಯಾಟ್. ಡಿಡ್ ಯು ಆಸ್ಕ್ ದೇರ್ ನೇಮ್? ನೀನು ಅವರ ಹೆಸರೇನು ಅಂತ ಕೇಳಿದೀಯಾ? ಫ್ರೆಂಡ್ಸ್, ಇನ್ ದಿಸ್ ಸೆಂಟೆನ್ಸ್ ವಿ ಸಿ ದಟ್ ಹಿ ಈಸ್ ಆಸ್ಕಿಂಗ್ ಎ ಕ್ವೆಶನ್. ಕೇಳಿದೆಯಾ? ಕೇಳು ಮೀನ್ಸ್ ಆಸ್ಕ್. ಕೇಳಿದೆಯಾ ಮೀನ್ಸ್ ಡಿಡ್ ಯು ಆಸ್ಕ್. ಸೊ ಫ್ರೆಂಡ್ಸ್, ಹಿಯರ್ ಕೇಳು ಈಸ್ ವರ್ಬ್. You can make your own sentences with ಕೇಳಿದ್ಯಾ, ಹೇಳಿದ್ಯಾ, ಹೋಗಿದ್ಯಾ, ಮಾಡಿದ್ಯಾ. All these sentences ask questions. So verb plus idya becomes question.
ಸೊ ದ ಕ್ವೆಶನ್ ಈಸ್ ಅವರ ಹೆಸರೇನು? ವಾಟ್ ಈಸ್ ದೇರ್ ನೇಮ್ ಅಂತ ಕೇಳಿದ್ಯಾ? ಅಂತ ಮೀನ್ಸ್ ಲೈಕ್ ದ್ಯಾಟ್ ಡಿಡ್ ಯು ಆಸ್ಕ್? ಅಂತ ಕೇಳಿದ್ಯಾ? ನೀನು ಅವರ ಹೆಸರೇನಂತ ಕೇಳಿದ್ಯಾ? ನೀನು ಮೀನ್ಸ್ ಯು. ನೀನು ಕೇಳಿದ್ಯಾ ಮೀನ್ಸ್ ಡಿಡ್ ಯು ಆಸ್ಕ್? ಐ ಆಸ್ಕ್ಡ್ ಬಟ್ ದೇ ಡಿಂಟ್ ರಿಪ್ಲೈ. ನಾನು ಕೇಳಿದ್ದೆ ಆದರೆ ಅವರೇನೂ ತಿಳಿಸ್ಲಿಲ್ಲ. ನಾನು ಕೇಳಿದ್ದೆ, ಐ ಆಸ್ಕ್ಡ್. ಕೇಳು ಈಸ್ ಆಸ್ಕ್, ಕೇಳಿದ್ದೆ ಪಾಸ್ಟ್ ಟೆನ್ಸ್. ಆದರೆ ಬಟ್ ತಿಳಿಸಲಿಲ್ಲ, ತಿಳಿಸು ಈಸ್ ಇನ್ಫಾರ್ಮ್ ಆರ್ ರೆಸ್ಪಾಂಡ್. ಇನ್ ದಿಸ್ ಕಾಂಟೆಕ್ಸ್ಟ್ ರಿಪ್ಲೈ. ತಿಳಿಸು ಪ್ಲಸ್ ಇಲ್ಲ, ತಿಳಿಸಲಿಲ್ಲ. ಇಲ್ಲ ಮೀನ್ಸ್ ನೋ, ತಿಳಿಸಲಿಲ್ಲ. ದೇ ಡಿಡ್ ನಾಟ್ ರಿಪ್ಲೈ. ಅವರು ಮೀನ್ಸ್ ದೇ. ಅವರೇನೂ ತಿಳಿಸಲಿಲ್ಲ ಮೀನ್ಸ್ ದೇ ಡಿಡ್ ನಾಟ್ ರಿಪ್ಲೈ ಎನಿಥಿಂಗ್. Someone is joking. Don't worry. No need to prepare anything. ಯಾರೋ ತಮಾಷೆ ಮಾಡ್ತಿದ್ದಾರೆ, ಚಿಂತೆ ಮಾಡಬೇಡ. ತಯಾರಿ ಏನು ಮಾಡೋದು ಬೇಡ. ಸೊ ಫ್ರೆಂಡ್ಸ್, ಹಿಯರ್ ತಮಾಷೆ ಮೀನ್ಸ್ ಜೋಕ್. ಮಾಡು ಮೀನ್ಸ್ ಡೂ. ಮಾಡ್ತಿದ್ದಾರೆ ಮೀನ್ಸ್ ಡೂಯಿಂಗ್ ಪ್ರೆಸೆಂಟ್ ಟೆನ್ಸ್. ತಮಾಷೆ ಮಾಡ್ತಿದ್ದಾರೆ ಮೀನ್ಸ್ ಜೋಕಿಂಗ್. ಯಾರೋ ಸಂಬಡಿ. ಯಾರೋ ತಮಾಷೆ ಮಾಡ್ತಿದ್ದಾರೆ, ಸಂಬಡಿ ಈಸ್ ಜೋಕಿಂಗ್. ಮಾಡು ಮೀನ್ಸ್ ಆ್ಯಸ್ ಐ ಟೋಲ್ಡ್ ಡೂ. ಮಾಡಬೇಡ ಮೀನ್ಸ್ ಡೋಂಟ್ ಡೂ. ಬೇಡ ಮೀನ್ಸ್ ಡೋಂಟ್. ಚಿಂತೆ ಮೀನ್ಸ್ ವರಿ. ಚಿಂತೆ ಮಾಡಬೇಡ, ಡೋಂಟ್ ವರಿ. ತಯಾರಿ ಮೀನ್ಸ್ ಪ್ರಿಪ್ರೇಷನ್. ಮಾಡೋದು ಬೇಡ, ಡೋಂಟ್ ಡೂ. ಏನು ಮಾಡೋದು ಬೇಡ ಮೀನ್ಸ್ ನೋ ನೀಡ್ ಟು ಡೂ ಎನಿಥಿಂಗ್. ತಯಾರಿ ಏನು ಮಾಡೋದು ಬೇಡ ಮೀನ್ಸ್ ನೋ ನೀಡ್ ಟು ಪ್ರಿಪೇರ್ ಎನಿಥಿಂಗ್. ಇಫ್ ದೇ ಕಮ್ ಹೋಮ್ ದೆನ್ ಐ ವಿಲ್ ನಾಟ್ ಬಿ ಏಬಲ್ ಟು ಟ್ರೀಟ್ ದಮ್ ಪ್ರಾಪರ್ಲಿ. ಅವರೇನಾದರೂ ಮನೆಗೆ ಬಂದರೆ ನಾನು ಅವ್ರಿಗೆ ಸರಿಯಾಗಿ ಉಪಚಾರ ಮಾಡೋದಕ್ಕೆ ಆಗೋದಿಲ್ಲ. ಫ್ರೆಂಡ್ಸ್, ಹಿಯರ್ ಏನಾದರೂ ಮೀನ್ಸ್ ಇಫ್. ಅವರು ಮೀನ್ಸ್ ದೇ. ಇಫ್ ದೇ ಮನೆಗೆ ಬಂದರೆ, ಕಮ್ ಹೋಮ್. ಅವರೇನಾದರೂ ಮನೆಗೆ ಬಂದರೆ, ಇಫ್ ದೇ ಕಮ್ ಹೋಮ್. ಉಪಚಾರ ಮೀನ್ಸ್ ಟ್ರೀಟ್. ಮಾಡು ಮೀನ್ಸ್ ಡೂ. ಮಾಡೋದಿಕ್ಕೆ ಟು ಡೂ. ಸರಿಯಾಗಿ ಪ್ರಾಪರ್ಲಿ. ಸೊ ಸರಿಯಾಗಿ ಉಪಚಾರ ಮಾಡೋದಿಕ್ಕೆ ಟು ಟ್ರೀಟ್ ದಮ್ ಪ್ರಾಪರ್ಲಿ. ಆಗುವುದು ಪ್ಲಸ್ ಇಲ್ಲ, ಆಗುವುದಿಲ್ಲ. ಆಗುವುದು ಮೀನ್ಸ್ ಕ್ಯಾನ್. ಇಲ್ಲ ಮೀನ್ಸ್ ನೋ, ಕೆನಾಟ್. ಐ ಕೆನಾಟ್. ಸೊ ಫ್ರೆಂಡ್ಸ್, ವೈಲ್ ಸ್ಪೀಕಿಂಗ್ ಆಗುವುದಿಲ್ಲ ಬಿಕಮ್ಸ್ ಆಗೋದಿಲ್ಲ. ಸೊ ಅವರೇನಾದರೂ ಮನೆಗೆ ಬಂದರೆ ನಾನು ಅವರಿಗೆ ಸರಿಯಾಗಿ ಉಪಚಾರ ಮಾಡೋದಕ್ಕೆ ಆಗೋದಿಲ್ಲ. ಐ ಕೆನಾಟ್ ಟ್ರೀಟ್ ದಮ್ ಪ್ರಾಪರ್ಲಿ ಇಫ್ ದೇ ಕಮ್ ಹೋಮ್. ಯು ಯೂಸ್ ಟು ಸೇ ಅತಿಥಿ ದೇವೋ ಭವ. ಅತಿಥಿ ದೇವರಂತೆ ಭಾವಿಸು ಅಂತ ನೀವೇ ಹೇಳ್ತಿದ್ರಿ. ಸೊ ಫ್ರೆಂಡ್ಸ್, ಇನ್ ದಿಸ್ ಸೆಂಟೆನ್ಸ್ ಅತಿಥಿ ದೇವೋ ಭವ ಈಸ್ ಇನ್ ಸ್ಯಾನ್ಸ್ಕ್ರಿಟ್ ವಿಚ್ ಮೀನ್ಸ್ ಅತಿಥಿ that is guest. Treat them like God with respect. ಅತಿಥಿಯು ದೇವರಂತೆ ಭಾವಿಸು ಅಂತ ನೀವೇ ಹೇಳ್ತಿದ್ರಿ. ಫ್ರೆಂಡ್ಸ್, ಯು ಸಿ ದ ವರ್ಡ್ ಅಂತ ಮೀನ್ಸ್ ಲೈಕ್ ದಟ್. ಹೇಳು ಮೀನ್ಸ್ ಸೇ. ಹೇಳ್ತಿದ್ರಿ ಮೀನ್ಸ್ ಸೇಯಿಂಗ್. ನೀವೇ ಮೀನ್ಸ್ ಯು ಓನ್ಲಿ. ಫ್ರೆಂಡ್ಸ್, ಯು ಕ್ಯಾನ್ ಸಿ ಶಿ ಈಸ್ ಸ್ಟ್ರೆಸ್ಸಿಂಗ್. ನೀವೇ ಹೇಳ್ತಿದ್ರಿ. ಯು ವೇರ್ ಓನ್ಲಿ ಸೇಯಿಂಗ್. ಅತಿಥಿ ದೇವೋ ಭವ ಅಂತ ನೀವೇ ಹೇಳ್ತಿದ್ರಿ. ಫ್ರೆಂಡ್ಸ್, ಯು ಕ್ಯಾನ್ ಸಿ ಒನ್ ಮೋರ್ ವರ್ಡ್, ದೇವರಂತೆ. ಅಂತೆ ಮೀನ್ಸ್ ಲೈಕ್. ದೇವರಂತೆ ಮೀನ್ಸ್ ಲೈಕ್ ಗಾಡ್. ದೇವರಂತೆ ಭಾವಿಸು ಮೀನ್ಸ್ ಟ್ರೀಟ್ ದಮ್ ಲೈಕ್ ಗಾಡ್. Okay, after the guest arrives, you start cooking. ಸರಿ, ಅತಿಥಿಗಳು ಬಂದ ಮೇಲೆ ಅಡಿಗೆ ಶುರು ಮಾಡು. ಫ್ರೆಂಡ್ಸ್, ಆಮೇಲೆ ಮೀನ್ಸ್ ಆಫ್ಟರ್ವರ್ಡ್ಸ್. ಆದ ಮೇಲೆ ಮೀನ್ಸ್ ಆಫ್ಟರ್ ದ್ಯಾಟ್. ಸೊ ಫ್ರೆಂಡ್ಸ್, ಲೈಕ್ ದಟ್ ಓನ್ಲಿ. ಅತಿಥಿಗಳು ಬಂದ ಮೇಲೆ, ಆಫ್ಟರ್ ದ ಗೆಸ್ಟ್ ಕಮ್. ಶುರು ಮೀನ್ಸ್ ಸ್ಟಾರ್ಟ್. ಶುರು ಮಾಡು ಮೀನ್ಸ್ ಸ್ಟಾರ್ಟ್ ಡೂಯಿಂಗ್. ಅಡುಗೆ ಶುರು ಮಾಡು ಮೀನ್ಸ್ ಸ್ಟಾರ್ಟ್ ಕುಕ್ಕಿಂಗ್. ಸರಿ, ಅತಿಥಿಗಳು ಬಂದ ಮೇಲೆ ಅಡುಗೆ ಶುರು ಮಾಡು. ಓಕೆ, ಆಫ್ಟರ್ ದ ಗೆಸ್ಟ್ ಕಮ್ ಯು ಸ್ಟಾರ್ಟ್ ಕುಕ್ಕಿಂಗ್. ಥ್ಯಾಂಕ್ ಯು. ಇಟ್ ಈಸ್ ಅವರ್ ಡ್ಯೂಟಿ ಟು ಫೀಡ್ ದ ಗೆಸ್ಟ್ ವಿತ್ ಸಂಪ್ಚುಯಸ್ ಮೀಲ್. ಸೊ ಇಟ್ ಟೇಕ್ಸ್ ಟೈಮ್. ಧನ್ಯವಾದ ರೀ. ಅತಿಥಿಗಳಿಗೆ ಊಟ ಉಪಚಾರ ಮಾಡಿಸುವುದು ನಮ್ಮ ಕರ್ತವ್ಯ. ಅದಕ್ಕೆ ಸಮಯ ಬೇಕಾಗುತ್ತೆ. ಧನ್ಯವಾದ ರೀ ಮೀನ್ಸ್
ಥ್ಯಾಂಕ್ಸ್ ರೀ. ಫ್ರೆಂಡ್ಸ್, ಹಿಯರ್ ಊಟ ಉಪಚಾರ ಇಸ್ ಎ ಜೋಡಿ ಪದ ವಿಚ್ ಮೀನ್ಸ್ ಮೀಲ್ಸ್ ಆರ್ ಫೀಸ್ಟ್ ಲೈಕ್ ದಟ್. ಊಟ ತಿಂಡಿ, ಊಟ ಉಪಚಾರ, ಆಲ್ ದೀಸ್ ವರ್ಡ್ಸ್ ಕಮ್ ಆಲ್ವೇಸ್ ಟುಗೆದರ್ ಓನ್ಲಿ. ನಮ್ಮ ಕರ್ತವ್ಯ ಮೀನ್ಸ್ ಅವರ್ ಡ್ಯೂಟಿ. ಅದಕ್ಕೆ ಸಮಯ ಬೇಕಾಗುತ್ತೆ ಮೀನ್ಸ್ ದಟ್ ರಿಕ್ವೈರ್ಸ್ ಟೈಮ್. ಸೊ ವಿ ಹ್ಯಾವ್ ಟು ಡೂ ಅವರ್ ಡ್ಯೂಟಿ ವೆರಿ ಹ್ಯಾಪಿಲಿ. ಆದ್ದರಿಂದ ನಾವು ನಮ್ಮ ಕರ್ತವ್ಯವನ್ನು ಸಂತೋಷದಿಂದ ಮಾಡಬೇಕು. ಆದ್ದರಿಂದ ದ್ಯಾಟ್ಸ್ ವೈ. ಮಾಡಬೇಕು ಮೀನ್ಸ್ ಶುಡ್ ಡೂ. ಕರ್ತವ್ಯವನ್ನು ಹೇಗೆ ಮಾಡಬೇಕು? ಸಂತೋಷದಿಂದ. ವಿ ಶುಡ್ ಡೂ ಅವರ್ ಡ್ಯೂಟಿ ವೆರಿ ಹ್ಯಾಪಿಲಿ. ಸೊ ಶಾಲ್ ಐ ಸ್ಟಾರ್ಟ್ ದ ಪ್ರಿಪ್ರೇಷನ್ ನೌ ಓನ್ಲಿ? ಆದ್ದರಿಂದ ನಾನು ಈಗಲೇ ಅಡುಗೆ ತಯಾರಿ ಶುರು ಮಾಡಲೇ? ಸೊ ಫ್ರೆಂಡ್ಸ್, ಈಗಲೇ ಮೀನ್ಸ್ ನೌ ಓನ್ಲಿ. ಅಡುಗೆ ತಯಾರಿ ಮೀನ್ಸ್ ಪ್ರಿಪೇರಿಂಗ್ ಫುಡ್ ಆರ್ ಕುಕಿಂಗ್. ಮಾಡಲೆ ಮೀನ್ಸ್ ಶಾಲ್ ಐ ಡೂ? ಶಿ ಈಸ್ ಆಸ್ಕಿಂಗ್ ಎ ಕ್ವೆಶನ್. ಮಾಡಲೆ, ಮಾಡು ಮೀನ್ಸ್ ಡೂ, ಮಾಡಲೆ ಮೀನ್ಸ್ ಶಾಲ್ ಐ ಡೂ. ಆದ್ದರಿಂದ ನಾನು ಈಗಲೇ ಅಡುಗೆ ತಯಾರಿ ಶುರು ಮಾಡಲೇ? ಸೊ ಶಾಲ್ ಐ ಸ್ಟಾರ್ಟ್ ದ ಪ್ರಿಪ್ರೇಷನ್ ನೌ ಓನ್ಲಿ? ಓಕೆ, ಡೂ ಲೈಕ್ ದ್ಯಾಟ್. ಸರಿ, ಹಾಗೆ ಮಾಡು. ಥ್ಯಾಂಕ್ ಯು. ಯು ಡೂ ಕಮ್ ಹೋಮ್ ಕ್ವಿಕ್ಲಿ. ಥ್ಯಾಂಕ್ಸ್ ರೀ. ನೀವು ಬೇಗನೆ ಮನೆಗೆ ಬನ್ನಿ. ಬೇಗನೆ ಮೀನ್ಸ್ ಕ್ವಿಕ್ಲಿ. ಮನೆಗೆ ಬನ್ನಿ, ಕಮ್ ಹೋಮ್. ಬೇಗನೆ ಮನೆಗೆ ಬನ್ನಿ ಮೀನ್ಸ್ ಕಮ್ ಹೋಮ್ ಕ್ವಿಕ್ಲಿ. ಐ ವಿಲ್ ಕಮ್ ಅಟ್ 9 PM. ನಾನು 9 ಗಂಟೆಗೆ ಬರ್ತೀನಿ. ಫ್ರೆಂಡ್ಸ್, ಹಿಯರ್ 9 ಗಂಟೆ ಮೀನ್ಸ್ 9 o'clock. ಬರ್ತೇನೆ ಮೀನ್ಸ್ ವಿಲ್ ಕಮ್. ನಾನು ಬರ್ತೇನೆ ಮೀನ್ಸ್ ಐ ವಿಲ್ ಕಮ್. ಸೊ ನಾನು 9 ಗಂಟೆಗೆ ಬರ್ತೇನೆ ಮೀನ್ಸ್ ಐ ವಿಲ್ ಕಮ್ ಅಟ್ 9 PM. ನೋ, ಗೆಸ್ಟ್ಸ್ ಆರ್ ಕಮಿಂಗ್ ನಾಟ್ ಅಟ್ 9 PM ಬಟ್ ಅಟ್ 8 PM. ಆ್ಯಂಡ್ ಇಫ್ ಯು ಕಮ್ ಅಟ್ 9 PM ಇಟ್ ಡಸಂಟ್ ಲುಕ್ ನೈಸ್. ಇಲ್ಲ, ಅತಿಥಿಗಳು 9 ಗಂಟೆಗೆ ಬರ್ತಾ ಇಲ್ಲ, 8 ಗಂಟೆಗೆ ಬರ್ತಾರೆ. ಮತ್ತೆ ನೀವು 9 ಗಂಟೆಗೆ ಬಂದರೆ ಅದು ಚೆನ್ನಾಗಿರೋದಿಲ್ಲ. ಇಲ್ಲ, ಅತಿಥಿಗಳು 9 ಗಂಟೆಗೆ ಬರ್ತಾ ಇಲ್ಲ ಮೀನ್ಸ್ ನೋ, ಗೆಸ್ಟ್ ಆರ್ ನಾಟ್ ಕಮಿಂಗ್ ಅಟ್ 9 PM. ಬರ್ತಾ ಇಲ್ಲ ಮೀನ್ಸ್ ನಾಟ್ ಕಮಿಂಗ್. 8 ಗಂಟೆಗೆ ಬರ್ತಾರೆ ಮೀನ್ಸ್ ದೇ ಕಮ್ ಅಟ್ 8 o'clock. So friends, here we can see a conditional sentence, that is if sentence. The condition is always followed by consequence. Let's see what is the condition. The word bandare says if you come. ನೀವು 9 ಗಂಟೆಗೆ ಬಂದರೆ if you come at 9. Now let's see the consequence. The consequence is ಅದು ಚೆನ್ನಾಗಿ ಇರುವುದಿಲ್ಲ. It doesn't look nice. ಓಕೆ ದೆನ್ ಐ ವಿಲ್ ಕಮ್ ಅಟ್ 8:30 PM. ಸರಿ, ಹಾಗಾದರೆ ನಾನು 8:15ಗೆ ಬರ್ತೀನಿ. ಇಫ್ ಯು ಕಮ್ ಲೇಟ್ ದೆನ್ ಫುಡ್ ಬಿಕಮ್ಸ್ ಕೋಲ್ಡ್. ನೀವು ತಡವಾಗಿ ಬಂದರೆ ಊಟ ತಣ್ಣಗಾಗಿ ಹೋಗುತ್ತೆ. ಫ್ರೆಂಡ್ಸ್, ಅಗೇನ್ ಯು ಕ್ಯಾನ್ ಸಿ ಎ ಕಂಡೀಷನಲ್ ಸೆಂಟೆನ್ಸ್ ವಿತ್ ಇಫ್. ದ ಕಂಡೀಷನ್ ಈಸ್, ದ ವರ್ಡ್ ವಿಚ್ ಗಿವ್ಸ್ ಕಂಡೀಷನ್ ಹಿಯರ್ ಈಸ್ ಬಂದರೆ. ಇಫ್ ಯು ಕಮ್. ತಡವಾಗಿ ಬಂದರೆ ಇಫ್ ಯು ಕಮ್ ಲೇಟ್. ಲೆಟ್ಸ್ ಸಿ ದ ಕಾನ್ಸಿಕ್ವೆನ್ಸ್. ಊಟ ತಣ್ಣಗಾಗಿ ಹೋಗುತ್ತೆ. ಫುಡ್ ಬಿಕಮ್ಸ್ ಕೋಲ್ಡ್. ತಣ್ಣಗೆ ಮೀನ್ಸ್ ಕೋಲ್ಡ್, ತಣ್ಣಗಾಗಿ ಹೋಗುತ್ತೆ ಮೀನ್ಸ್ ಇಟ್ ಬಿಕಮ್ಸ್ ಕೋಲ್ಡ್. ಡೂ ಯು ನೋ ವಾಟ್ ಆಲ್ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ಟುಡೇ? ನಾನಿವತ್ತೇನೆಲ್ಲ ಅಡುಗೆ ಮಾಡ್ತೀನಿ ಅಂತ ನಿಮಗೆ ಗೊತ್ತೇ? ಫ್ರೆಂಡ್ಸ್, ಇವತ್ತು ಮೀನ್ಸ್ ಟುಡೇ. ಏನೆಲ್ಲ ಅಡುಗೆ ಮಾಡ್ತೀನಿ? ವಾಟ್ ಆಲ್ ಐ ಕುಕ್. ನಿಮಗೆ ಗೊತ್ತೇ? ಡೂ ಯು ನೋ? ನಾನಿವತ್ತೇನೆಲ್ಲ ಅಡುಗೆ ಮಾಡ್ತೀನಿ ಅಂತ ನಿಮಗೆ ಗೊತ್ತೇ? ಡೂ ಯು ನೋ ವಾಟ್ ಆಲ್ ಐ ಪ್ರಿಪೇರ್ ಟುಡೇ? ನೀರು ದೋಸೆ, ಬಿಸಿಬೇಳೆ ಬಾತ್, ಮಾವಿನಕಾಯಿ ಚಿತ್ರಾನ್ನ, ಕಾಯಿ ಹೋಳಿಗೆ, ಗೋಳಿ ಬಾಜೆ, ಅಮೃತ ಫಲ, ಎಲೆಯಪ್ಪ, ಶಾವಿಗೆ ಪಾಯಸ. ಸೊ ಫ್ರೆಂಡ್ಸ್, ಈ ನೀರು ದೋಸೆ, ಬಿಸಿಬೇಳೆ ಬಾತ್, ಮಾವಿನಕಾಯಿ ಚಿತ್ರಾನ್ನ, ಕಾಯಿ ಹೋಳಿಗೆ, ಗೋಳಿ ಬಾಜೆ, ಅಮೃತ ಫಲ, ಎಲೆಯಪ್ಪ, ಶಾವಿಗೆ ಪಾಯಸ, ಈ ತಿಂಡಿಗಳೆಲ್ಲ ಏನಿದೆ ಇದೆಲ್ಲ ಹಬ್ಬದ ಊಟಕ್ಕೆ ಮಾಡೋ ಅಂಥದ್ದು
So, friends, all these dishes which she says is all prepared during festivals or any special occasions. You can also enjoy them once. ಐಲ್ ಶ್ಯೂರ್ಲಿ ಕಮ್ ಅಟ್ 8. ನಾನು 8 ಗಂಟೆಗೆ ಖಂಡಿತ ಬರ್ತೀನಿ. ಫ್ರೆಂಡ್ಸ್, ಇಲ್ಲಿ ಖಂಡಿತ ಮೀನ್ಸ್ ಶ್ಯೂರ್ಲಿ. ಖಂಡಿತ ಬರ್ತೇನೆ ಮೀನ್ಸ್ ಶ್ಯೂರ್ಲಿ ಕಮ್. ಥ್ಯಾಂಕ್ಸ್ ರೀ. ಬಾಯ್. ಬಾಯ್. ಇನ್ ದ ಈವ್ನಿಂಗ್ ಆಫ್ಟರ್ ದ ಗೆಸ್ಟ್ ಕೇಮ್, ಸಂಜೆ ಅತಿಥಿಗಳು ಬಂದ ನಂತರ ಎವ್ರಿಬಡಿ ಎಂಜಾಯ್ ದ ಡಿನ್ನರ್ ವಿತ್ ದ ಗೆಸ್ಟ್ ಹ್ಯಾಪಿಲಿ. ಅತಿಥಿಗಳೊಂದಿಗೆ ಎಲ್ಲರೂ ಸಂತೋಷದಿಂದ ಊಟ ಮಾಡಿದರು. ಸೊ ಫ್ರೆಂಡ್ಸ್, ದಿಸ್ ಲೆಸನ್ ಈಸ್ ಓನ್ಲಿ ಫಾರ್ ಲಿಸನಿಂಗ್ ಸ್ಪೋಕನ್ ಕನ್ನಡ ಆ್ಯಂಡ್ ಎಂಜಾಯ್. ದ ಈಸಿಯೆಸ್ಟ್ ಮೆಥಡ್ ಟು ಲರ್ನ್ ಎನಿ ಲ್ಯಾಂಗ್ವೇಜ್ ಈಸ್ ಬೈ ಲಿಸನಿಂಗ್. So friends, let's learn more new interesting lessons in our next videos. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೆ ಪಾಠಗಳನ್ನು ಕಲಿಯೋಣ. ಅಲ್ಲಿ ತನಕ ನಮಸ್ಕಾರ.